ಉಡುಪಿಯಲ್ಲಿ ಕ್ರೈಸ್ತ ಸಂಘಟನೆಗಳ ಸಮಾಧಾನ ಮಹೋತ್ಸವಕ್ಕೆ ಹೈಕೋರ್ಟ್ ಅನುಮತಿಯನ್ನು ನೀಡಿದೆ. ಶುಕ್ರವಾರದಿಂದ 3 ದಿನಗಳ ಕಾಲ ಸಮಾಧಾನ ಮಹೋತ್ಸವ ನಡೆಯಲಿದೆ. ಹಿಂದೂ ಸಂಘಟನೆಗಳಿಂದ ಇದು ಮತಾಂತರಕ್ಕೆ ಪ್ರೇರಣೆ ನೀಡುವ ಕಾರ್ಯಕ್ರಮ ಎಂಬ ಆಕ್ಷೇಪ ಕೇಳಿಬಂದಿತ್ತು. ಮೋಹನ್ ಸಿ ಲಾಜರಸ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು, ಈತ ವಿವಾದಿತ ವ್ಯಕ್ತಿ ಎಂಬ ಕಾರಣಕ್ಕೆ ಹಿಂದೂ ಸಂಘಟನೆಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದವು. ವಿರೋಧ ಬಂದ ಹಿನ್ನೆಲೆಯಲ್ಲಿ ಭಾಷಣಕಾರರನ್ನು ಬದಲಾಯಿಸುವಂತೆ ಪೊಲೀಸರು ಸೂಚನೆಯನ್ನ ನೀಡಿದರು. ಈ ಹಿನ್ನೆಲೆಯಲ್ಲಿ ಸಂಘಟಕರು ಹೈಕೋರ್ಟ್ ಮೊರೆ ಹೋಗಿ ಕಾರ್ಯಕ್ರಮ ನಡೆಸಲು ಅನುಮತಿಯನ್ನ ಪಡೆದಿದ್ದಾರೆ. ಈ ಕುರಿತು ಆಯೋಜಕ ಪ್ರಶಾಂತ್ ಜತ್ತನ್ನ ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಇವರು ಉಡುಪಿಗೆ ಬರುವಂತದ್ದು ಮೊದಲೇನಲ್ಲ, ಇದಕ್ಕಿಂತ ಹಿಂದೆ ಕೂಡ 2 ಸಲ ಬಂದಿದ್ದಾರೆ. ಮತ್ತು ನಮ್ಮ ಕ್ರೈಸ್ತ ಸಮುದಾಯದ ಈಗ ನಮಗೆಲ್ಲ ಗೊತ್ತಿದ್ದ ಹಾಗೆ ನಾವು ಈ ತಿಂಗಳಲ್ಲಿ ಲೆಂಟ್ ಡೇಸ್ ಅಂತ ಹೇಳ್ತೇವೆ. ಬಹಳಷ್ಟು ಪವಿತ್ರತೆ ಮತ್ತು ಬಹಳಷ್ಟು ಭಕ್ತಿ. ಈ ಒಂದು ಸಂದರ್ಭದಲ್ಲಿ ನಾವು ಕೂಡ ಈ ಭಕ್ತಿ ಸಂಜೀವನಕ್ಕೋಸ್ಕರ, ಅಭಿವೃದ್ಧಿಗೋಸ್ಕರ ಇಂಥ ಒಂದು ಕೂಟವನ್ನು ಏರ್ಪಡಿಸಿದ್ದೇವೆ. ಸೊ ಈ ಕೂಟದ ಬಗ್ಗೆ ನಾವು ಅಧಿಕಾರಿಗಳಿಗೆ ಈಗಾಗಲೇ ನಾವು ತಿಳಿಸಿದ್ದೇವೆ. ಸುಮಾರು 15-20 ದಿವಸದ ಹಿಂದೆನೆ ನಾವು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆವು. ಆದರೆ 4-5 ದಿವಸಗಳ ಹಿಂದೆ ಬೇರೆ ಸಂಘಟನೆಯವರು ಬಂದು ನಾವು ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಬಿಡುವುದಿಲ್ಲ, ನಾವು ಇದಕ್ಕೆ ವಿರೋಧ ಮಾಡ್ತೇವೆ, ನಾವು ನೋಡಿಕೊಳ್ಳುತ್ತೇವೆ ಎನ್ನುವಂಥ ಬೆದರಿಕೆಯ ಮಾತುಗಳನ್ನು ಮಾಧ್ಯಮದ ಮೂಲಕ ನಮಗೆ ಹಾಕಿದಾಗ ನಾವು ಮತ್ತೆ ಪೊಲೀಸ್ ಹತ್ರ ಹೋದಾಗ, ನೀವು ನಿಮ್ಮ ಆ ಸಂದೇಶವನ್ನು ಕೊಡುವಂತ ಗಣ ಮೋಹನ್ ಸಿ ಲಾಜರಸ್ ಅನ್ನು ಬದಲಾಯಿಸಿ ಬೇರೆಯವರ ಮೂಲಕ ಸಂದೇಶವನ್ನು ಕೊಡಿಸ್ರಿ ಎಂಬುದಾಗಿ ಹೇಳಿದರು. ಆದರೆ ನಾವು ಈಗಾಗಲೇ ಸಂಘಟಕರು ಆಗಲಿ ಅನೇಕರು ಅದಕ್ಕೆ ಬೇಕಾಗಿ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಮತ್ತೆ ನಾವು ಇವರು ಕೊಡುವುದಿಲ್ಲ ಅಂತೇಳಿ ನೋಡಿದಾಗ ನಾವು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಇದರ ಮೊರೆ ಹೋಗ್ತೇವೆ. ಅಲ್ಲಿ ಹೋದಾಗ ನಮ್ಮ ವಾದ ವಿವಾದಗಳೆಲ್ಲ ಆಲಿಸಿ ಕೊನೆಗೆ ಮನುಷ್ಯನ ಒಂದು ಫಂಡಮೆಂಟಲ್ ರೈಟ್ಸ್ ಏನಿದೆ ಅದನ್ನು ಎತ್ತಿ ಹಿಡಿದಂತ ನ್ಯಾಯಾಲಯವು ನಮಗೆ ಅನುಮತಿಯನ್ನು ಕೊಟ್ಟಿದೆ. ಅಷ್ಟು ಮಾತ್ರವಲ್ಲ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಅವರಿಗೆ ಸರಿಯಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಕಾರ್ಯಕ್ರಮಕ್ಕೆ ತಾವು ಸೂಕ್ತ ಭದ್ರತೆಯನ್ನು ಕೊಡಬೇಕು, ಈ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯ ಸಪೋರ್ಟ್ ಅನ್ನು ಮಾಡಬೇಕೆನ್ನುವಂತ ರೀತಿಯಲ್ಲಿ ಆದೇಶವು ಬಂದಿರ್ತದೆ.